everyone and welcome to my new video. So ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ and ಇವತ್ತು ಚುಮ್ಮಿ ಅಕ್ಕನದು UB ಸ್ಕ್ವೇರ್ ಒಂದು ಬಿಲ್ಡಿಂಗ್ ಇನಾಗರೇಷನ್ ಇವತ್ತು. ಸೊ ಲಾಸ್ಟ್ ಇಯರ್ ನಾವು ಕೆಸರುಕಲ್ಲು ಹಾಕುವಾಗ ಹೋಗಿದ್ವಿ. ಸೊ ಮಾರ್ಚ್ ಟೈಮಲ್ಲಿ, ಹಾಗೆ ಆಲ್ಮೋಸ್ಟ್ 1.5 ಇಯರ್ ಆಯಿತು. 1.5 ಇಯರ್ ಆದಮೇಲೆ ಇವತ್ತು ಇನಾಗರೇಷನ್ ಆಗ್ತಾ ಉಂಟು. ಹಾಗೆ ಅವರ ಮ್ಯಾಕ್ಸಿಫೇಶಿಯಲ್ ಸರ್ಜರಿ ಕ್ಲಿನಿಕ್ ಕೂಡ ಇವತ್ತು ಇನಾಗರೇಷನ್. ಸೊ ಹಾಗೆ ಇವತ್ತು ಫ್ಯಾಮಿಲಿ ಎಲ್ಲ ರೆಡಿಯಾಗಿದ್ದೀವಿ ಆ್ಯಂಡ್ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ಅದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಕೆಸರುಕಲ್ಲು ಹಾಕೋದು ಕೂಡ ವಿಡಿಯೋ ಮಾಡಿದ್ದೆ. ಸೊ ಹಾಕಿರಲಿಲ್ಲ, ಬಿಲ್ಡಿಂಗ್ ಇನಾಗರೇಷನ್ ಟೈಮಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಸೊ ಹಾಗೆ ಇಟ್ಟಿದ್ದೇನೆ. ಸೊ ಅದನ್ನು ಕೂಡ ನೋಡಿಕೊಂಡು ಮತ್ತು ಇವತ್ತಿನ ಇನಾಗರೇಷನ್ ಹೇಗೆ ಆಗ್ತದಂತ ನೋಡೋಣ. ಓಕೆ,
ಇನಾಗರೇಷನ್ ಆಗ್ತಾ ಉಂಟು ಅಷ್ಟೇ, ಸ್ಟಾರ್ಟ್ ಆಗಲಿಲ್ಲ. ಸೊ ಆಲ್ಮೋಸ್ಟ್ ಈಗ ಸಂಡೇ ವಾಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. Hello everyone, today we have प्रसन्नवदनं ध्यायेत् सर्वविघ्नोपशान्तये गजाननं भूतगणाधिसेवितं कपित्थजं भूफलसारभक्षितं उमासुतं शोकविनाशकारणं नमामि विघ्नेश्वर पादपङ्कजम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। गुरुब्रह्मा गुरुविष्णु गुरुदेवो महेश्वर गुरुसाक्षात् परब्रह्म तस्मै ಶ್ರೀ ಗುರವೇ ನಮಃ। ಭಾನುವಾರದ ಶುಭ ಮುಂಜಾನೆಯ ವಂದನೆಗಳು. ಉಡುಪಿಯ ಕೇಂದ್ರ ಭಾಗವಾಗಿರುವ ಈ ಸ್ಥಳದಲ್ಲಿ ನಾವು ಯುಬಿ ಸ್ಕ್ವೇರ್ ಅನ್ನುವ ಉತ್ತಮ ಕಟ್ಟಡವನ್ನು ಆದಷ್ಟು ಉತ್ತಮ ರೀತಿಯಿಂದ ಕಟ್ಟಿದ್ದೇವೆ. ಅದಕ್ಕೆ ನಮಗೆ ಸಹಾಯ ಮಾಡಿದವರು ತುಂಬಾ ಜನ ಇದ್ದಾರೆ. ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಮಾವನವರು ಸುಮಾರು 30 ವರ್ಷಗಳ ಹಿಂದೆ ಈ ಜಾಗವನ್ನು ಖರೀದಿ ಮಾಡಿ ಇಲ್ಲೇ ಬಾಬಾ ನಿಲಯ ಎನ್ನುವ ಮನೆಯನ್ನು ಕಟ್ಟಿಕೊಂಡು ನಮ್ಮ ಅತ್ತೆ ಮತ್ತು ಮಾವ ಮತ್ತು ಅವರ ಮಕ್ಕಳು ಇಲ್ಲಿ ವಾಸವಾಗಿದ್ದರು. ಇದೇ ಬಿಲ್ಡಿಂಗ್ನಲ್ಲಿ ನೀವು ಮುಂದೆ ಕೆಲವರಿಗೆ ಗೊತ್ತಿರಬಹುದು, ಓಲ್ಡ್ ಡಿಸ್ಟ್ರಿಕ್ಟ್ ಲೇಬರ್ ಕೋರ್ಟ್ ಸಹ ಇಲ್ಲೇ ಇತ್ತು. ಹಾಗೆ ನಾನು ಮದುವೆಯಾಗಿ ಈ ಫ್ಯಾಮಿಲಿಗೆ ಬಂದ ದಿನದಿಂದ ನನ್ನ ಮಾವನವರು ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಒಳ್ಳೆ ಕಟ್ಟಡವನ್ನು ನಾವು ಕಟ್ಟಬೇಕು, ಇದು ಉಡುಪಿಯ ಕೇಂದ್ರ ಭಾಗದಲ್ಲಿರುವ ಜಾಗ ಅಂತ. ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಹೇಳಿದ್ರೆ ಇಟ್ ಇಸ್ ವೆರಿ ವೆರಿ ಅನ್ನೋನ್ ಪ್ರೊಫೆಷನ್. ನಾವು ಎಂತ ಮಾಡಿದ್ರು ಸಹ ನೀವು ಹಲ್ಲಿದ ಡಾಕ್ಟರ್ ಅಂತ ಕೇಳ್ತಾರೆ. ಅಫ್ಕೋರ್ಸ್ ವಿ ಆರ್ ಹಲ್ಲಿದ ಡಾಕ್ಟರ್. ಅದು ಹಲ್ಲಿದೊಟ್ಟಿಗೆ ಮೂಳೆ, ಮುಖದ ಮೂಳೆ, ಮುಖದ ದವಡೆ ಎಲ್ಲವನ್ನು ಸರಿ ಮಾಡುವ ಡಾಕ್ಟರ್. ಸೊ ಅದಕ್ಕೋಸ್ಕರ ಅದನ್ನು ಹೈಲೈಟ್ ಮಾಡಿ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಪ್ರೊಫೆಷನ್ ಏನು, ಅದ್ರದ್ದು ಏನೆಲ್ಲ ಕೆಲಸ ಇಲ್ಲ, ಏನೆಲ್ಲ ಸರ್ಜರೀಸ್ ಮಾಡ್ತೇವೆ. ತುಂಬಾ ಕಡಿಮೆ ಸರ್ಜನ್ಸ್ ಎಲ್ಲ ಮ್ಯಾಂಗ್ಳೂರ್ ಅಲ್ಲಿ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ರೈ, ಡಾಕ್ಟರ್ ನಂದೇಶ್ ಶೆಟ್ಟಿ, ಡಾಕ್ಟರ್ ರಿತೇಶ್ ಇರ್ತಾರೆ. ತುಂಬಾ ಜನ ಸರ್ಜನ್ಸ್, ಡಾಕ್ಟರ್ ಅಭಯ್ ಕಾಮತ್ ಅಂತ ಮಣಿಪಾಲಲ್ಲಿ ಇದ್ದವರು, ಅವರೆಲ್ಲ ಈಗ ಮ್ಯಾಂಗ್ಳೂರ್ ಅಲ್ಲಿ ಇದ್ದಾರೆ. ಸೊ ವಿ ಹ್ಯಾವ್ ಅ ಬ್ಯೂಟಿಫುಲ್ ಟೀಮ್ ಆಫ್ ಸರ್ಜನ್ಸ್ ವರ್ಕಿಂಗ್ ಆನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಲೋನ್. ಸೊ ಸರ್ಜರಿಯಲ್ಲಿ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿಯಲ್ಲಿ ದವಡೆ replace of work what we do should be showcased to each and every one in the society. Should in case if there is any accidents, in case if there is any trauma, that is the time you are supposed to be going to oral and maxillofacial surgeon. ಆ ಅವೇರ್ನೆಸ್ ಅನ್ನು ನಾನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕ್ಲಿನಿಕ್ ಹೀಗೆ ಮಾಡಿ ಬೋರ್ಡ್ ಹಾಕಿ ಎಲ್ಲರೂ ನೋಡುವ ಹಾಗೆ. ಆಸ್ ಇಟ್ ಇಸ್ ನನ್ನ ಡ್ಯಾಡ್ ಇಸ್ ಬ್ಲೆಸ್ಡ್ ಮೀ ವಿತ್ ದಿಸ್ building at the complex. So that is the reason one awareness of my specialty has to be there ಅಂತ ನಾನು ಯಾವತ್ತೂ ಆಲೋಚನೆ ಮಾಡ್ತಾ ಇದ್ದೆ. ಇವಾಗ ಇನಾಗರೇಷನ್ ಪ್ರೋಗ್ರಾಮ್ ಎಲ್ಲ ಮುಗಿತು. ಕಮಾನಿ. ಸೊ ಹಾಗೆಯೇ ನಾವೀಗ ಎಲ್ಲರೂ ಕೂಡ ಹೊರಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ವೆರೈಟೀಸ್ ಎಲ್ಲ ಉಂಟು. ಹಾಗೆ ವೆರಿ ಮಚ್ ಎಕ್ಸೈಟೆಡ್ ಟು ಸಿ ಮೆನೂಸ್. ಓಕೆ, ನಿಮ್ಮದು ಊಟ ಆಯ್ತಲ್ಲ? ಊಟ ಆಯಿತು. ಸೊ ನನ್ನನ್ನು ಬಿಟ್ಟು ಊಟ ಮಾಡಿದ್ದೀರಿ ಆಲ್ರೆಡಿ. ಅದಕ್ಕೆ ಈ ಪನಿಷ್ಮೆಂಟ್ ವಿಡಿಯೋದು. ಸೊ ಹಾಗೆ ಇವತ್ತಿನ ಒಂದು ಊಟಕ್ಕೆ ಏನೇನಿದೆ ಅಂತೇಳಿ ನೋಡೋಣ. ಅವ್ರಿಗೆ ಎಸ್, ನಮ್ಮ ಇನ್ನಿಬ್ಬರು ಜಾಯ್ನ್ ಆಗಿದ್ದಾರೆ.
ಈಗ ನೈಟ್ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ದಾರೆ ಚುಮ್ಮಿ ಅಕ್ಕನ ಫ್ಯಾಮಿಲಿ. ಹಾಗೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ.